ಬ್ರಹ್ಮಾವರದಲ್ಲಿ ಕಾರ್ಯಾಚರಿಸುತ್ತಿರುವ ಕೃಷಿ ಡಿಪ್ಲೊಮಾ ಕಾಲೇಜು ಅವ್ಯವಸ್ಥೆಗೂಡಾಗಿದೆ. ಮಳೆಗಾಲಕ್ಕೆ ಹಾರಿ ಹೋದ ಹಂಚುಗಳು, ಕಂಪ್ಯೂಟರ್ ಲ್ಯಾಬ್ ಇಲ್ಲದೆ ಸಮಸ್ಯೆ ತಾರಕಕ್ಕೇರಿದೆ. ಮುಚ್ಚಲು ಸಿದ್ಧವಾಗಿದ್ದ ಕಾಲೇಜು ಸಾರ್ವಜನಿಕ ಹೋರಾಟದಿಂದ ಮತ್ತೆ ಆರಂಭವಾಗಿದೆ. ಆದರೆ ಅನುದಾನವಿಲ್ಲದೆ ಮತ್ತೆ ಅನಾಥನವಾಗಿದೆ. ಬ್ರಹ್ಮಾವರದಲ್ಲಿ ಕೃಷಿ ಕಾಲೇಜು ಆರಂಭವಾಗಿ ದಶಕ ಕಳೆದಿದೆ. ಆದರೆ ಕೃಷಿ ಡಿಪ್ಲೊಮಾ ಕಾಲೇಜಿನ ದುರವಸ್ಥೆ ನೋಡಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಕಾಲೇಜಿನ ಮೇಲ್ಛಾವಣಿಯ ಹಂಚು 3 ವರ್ಷದ ಹಿಂದೆ ಹಾರಿ ಹೋದ್ರೂ ಹಂಚು ಹಾಕುವ ಕಡೆಗೆ ಗಮನ ಹರಿಸಿಲ್ಲ. ಕಾಲೇಜಿನ ಅಭಿವೃದ್ಧಿಗೆ ಅನುದಾನ ಇಲ್ಲವಾಗಿದೆ. 2 ವರ್ಷದ ಹಿಂದೆ ಡಿಪ್ಲೊಮಾ ಮುಚ್ಚಲು ಸರ್ಕಾರ ಸೂಚನೆಯನ್ನ ನೀಡಿತ್ತು. ಆಗ ಕಾಲೇಜನ್ನು ಕೂಡ ಮುಚ್ಚಲಾಗಿತ್ತು. ಆದರೆ ಸಾರ್ವಜನಿಕರ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತೆ ಆರಂಭವಾಗಿದೆ. ಸೂಕ್ತ ನೀರಿನ ವ್ಯವಸ್ಥೆ ಇಲ್ಲ. ಪ್ರಾಯೋಗಿಕ ಶಿಕ್ಷಣವಾದ ಕಂಪ್ಯೂಟರ್ ಪಾಠವನ್ನ ಗಡಿಬಿಡಿಯಲ್ಲೇ ಮುಗಿಸುವ ಧಾವಂತವಿದೆ. ಇಲ್ಲಿರುವ 20 ಕಂಪ್ಯೂಟರ್ ಮೂಲೆ ಹಿಡಿದು ವರ್ಷಗಳೇ ಕಳೆದಿದೆ. ಕಾಲೇಜು ಕಟ್ಟಡ ಕೂಡ ಸೋರುತ್ತಿದ್ದು ಪುಸ್ತಕ ಕಪಾಟುಗಳು ತುಕ್ಕು ಹಿಡಿದಿದೆ ಎನ್ನುತ್ತಾರೆ ಸಾರ್ವಜನಿಕರು. ಕಟ್ಟಡದ ಸಂಪೂರ್ಣ ಹಾಳಾಗಿದೆ. ಕಟ್ಟಡದ ಒಳಭಾಗದಲ್ಲಿ ಕಟ್ಟಡ ಸೋರ್ತಾ ಇದೆ. ಕಟ್ಟಡದ ಉಸ್ತುವಾರಿಗಳಿಲ್ಲ. ಮತ್ತು ಕಟ್ಟಡದ ಮೇಲ್ಛಾವಣಿಯ ಹಂಚುಗಳು ಸಂಪೂರ್ಣ ಹಾರಿಗೆ ಹೋಗಿದ್ದು ಮಳೆಗಾಲದಲ್ಲಿ ನೀರು ಕೂಡ ಸೋರ್ತಾ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಲ್ಯಾಬ್ ಕೂಡ ಇಲ್ಲ. ಲ್ಯಾಬ್ ಇಲ್ಲ, ಮೂಲಭೂತ ಸೌಕರ್ಯ ಯಾವುದೂ ಕೂಡ ವ್ಯವಸ್ಥೆಗೆ ಸರಿಯಾಗಿ ಇಲ್ಲ. ಈ ಪ್ರದೇಶದಲ್ಲಿ ಗೋಡೆ ಬಿರುಕು ಬಂದಿದೆ. ಬಹುಶಃ ಕಟ್ಟಡದ ಕಾಮಗಾರಿ ಮಾಡಿದವರು ಬೆಂಗಳೂರು ಮೂಲದವರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಬಹುಶಃ ಇಲ್ಲಿಯ ಹವಾಮಾನಕ್ಕೆ ಅನುಗುಣವಾಗಿ ಕಟ್ಟಡವನ್ನು ನಿರ್ಮಿಸಿಲ್ಲ. ಹಾಗಾಗಿ ಕಟ್ಟಡ ಸಂಪೂರ್ಣ ಹಾಳಾಗಿದ್ದು ನೋಡಬಹುದಾಗಿದೆ. ಇಷ್ಟೇ ಅಲ್ಲ, ಕಾಲೇಜು ಬೋರ್ವೆಲ್ ಹಾಳಾಗಿ ಕುಡಿಯಲು ನೀರಿಲ್ಲ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಷ್ಟ ಕೇಳುವವರೇ ಇಲ್ಲ ಅನ್ನುವಂತಾಗಿದೆ. ರಾಜ್ಯದ ನಾನಾ ಜಿಲ್ಲೆಯ ವಿದ್ಯಾರ್ಥಿಗಳು ಕಲಿಯುವ ಡಿಪ್ಲೊಮಾ ಕಾಲೇಜು ಶಿವಮೊಗ್ಗ ಕೃಷಿ ಹಾಗೂ ತೋಟಗಾರಿಕಾ ವಿವಿ ವ್ಯಾಪ್ತಿಗೆ ಬರುವ ಕಾಲೇಜು ಇದು. ಸದ್ಯ ಯಾರಿಗೂ ಬೇಡವಾಗಿದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು. ನಮಗೆ ಇಲ್ಲಿ ಕಾಲೇಜಲ್ಲಿ ಹಂಚೆಲ್ಲ ಸರಿಯಿಲ್ಲ. ಮತ್ತು ಅಲ್ಲಿ ಬಿದ್ದರೆ ನಮಗೆ ಏನಾದರೂ ಆದರೆ ಮತ್ತು ಅದಕ್ಕೆ ಇದು ಖರ್ಚೆಲ್ಲ ಆಗುತ್ತೆ, ಸಮಸ್ಯೆ ಆಗ್ತದೆ. ಮತ್ತು ಕಾಂಪೌಂಡ್ ಇಲ್ಲ. ಮತ್ತು ರೋಡು ಜಲ್ಲಿಕಲ್ಲು ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ. ಅದೆಲ್ಲ ಸರಿ ಮಾಡಬೇಕು. ಮತ್ತು ಪ್ಲೇ ಗ್ರೌಂಡ್ ಇಲ್ಲ. ಮತ್ತು ಅದಕ್ಕೆ ಒಬ್ಬರು ಸರಿ ಇಲ್ಲ. ಮತ್ತು ಗೇಟು ಅದೆಲ್ಲ ಸರಿ ಮಾಡಿಕೊಡ್ಬೇಕು. ನೀರು ಅದಂದರೆ ಅದು ನಾವಿರೋ ಜನಕ್ಕೆ ಅಷ್ಟಿಕ್ಕ ಸಾಕಲ್ಲ. 5 ಲೀಟ್ರ್ ಹಿಡಿಯುತ್ತದೆ. ಅದು ನಮಗೆ ಸರಿಯಾಗಲ್ಲ. ಸಾಲ್ಟೇಜ್ ಎಲ್ಲ ಬರ್ತದೆ. ಒಟ್ಟಿನಲ್ಲಿ ಕೃಷಿ ಡಿಪ್ಲೊಮಾ ಕಾಲೇಜು ಮರೀಚಿಕೆ ಆಗುತ್ತಿದೆ. ಹೊರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ದರೂ ಕಾಲೇಜಿಗೆ ಸೇರ್ಪಡೆಗೊಂಡವರು ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24x7 ಉಡುಪಿ.